ಕರಾವಳಿಯಲ್ಲಿ ತುಳು ಚಿತ್ರರಂಗ ಬೆಳೆದಂತೆ ಒಂದಿಷ್ಟು ಯುವಕರ ತಂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ತಿದೆ. ಕಿರುಚಿತ್ರ, ಆಲ್ಬಮ್ಸ್, ಫೋಟೋಶೂಟ್ ಹೀಗೆ ಬಣ್ಣದ ಲೋಕಕ್ಕೆ ಕಾಲಿಡಲು ಪೂರ್ವ ತಯಾರಿ ನಡೆಸ್ತಿದೆ. ಆದರೆ ಇಲ್ಲೊಂದು ಟೀಮ್ ಇದೆ. ಇವರು ಪಕ್ಕಾ ಪ್ರೊಫೆಷನಲ್. ಸಿನಿಮಾ ಕೆಲಸ ಇದ್ದಾಗ ಅದನ್ನು ಶ್ರದ್ಧೆಯಿಂದ ಮಾಡ್ತಾರೆ. ಆ ಕೆಲಸ ಮುಗಿದ ಮೇಲೆ ಕಿರುಚಿತ್ರ, ಫೋಟೋಶೂಟ್ಗಳನ್ನು ಕೂಡ ಮಾಡ್ಕೋತಾರೆ. ಅರೆ ಏನಿದು, ಪ್ರೊಫೆಷನಲ್ ಸಿನಿಮಾದಲ್ಲಿ ಇದ್ರೂ ಕಿರುಚಿತ್ರಗಳನ್ನು ಮಾಡ್ತಾರಾ ಅಂತ ಪದೇ ಪದೇ ಅನ್ಕೋಬೇಡಿ. ಹೌದು, ಮಾಡ್ತಾರೆ. ಎಸ್, ಈ ಒಂದು ತಂಡ ಸೇರ್ಕೊಂಡು ನಿರ್ಮಿಸ್ತಿರುವ ಸಿನಿಮಾನೇ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ಮೇಲ್ನೋಟಕ್ಕೆ ಇದೊಂದು ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಕಥಾಹಂದರವುಳ್ಳ ಚಿತ್ರದಂತೆ ಕಾಣುತ್ತೆ. ಆದರೆ ಈ ಚಿತ್ರದ ಕಥೆಯ ಬಗ್ಗೆ ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ ಚಿತ್ರತಂಡ. ಬಹುಮುಖ್ಯವಾಗಿ ಈ ಚಿತ್ರದ ಮೂಲಕ ಸ್ಟಾರ್ ನಿರ್ದೇಶಕ ಸೂರಜ್ ಶೆಟ್ರು ನಾಯಕ ನಟನಾಗಿ ಕಾಣಿಸ್ಕೊತಿದ್ದಾರೆ. ಇವರಿಗೆ ರಕ್ಷಿತ್ ಚಿನ್ನು ಆಕ್ಷನ್ ಕಟ್ ಹೇಳಿದ್ದಾರೆ. ಒಬ್ಬ ಸ್ಟಾರ್ ನಿರ್ದೇಶಕನಿಗೆ ನಿರ್ದೇಶನ ಮಾಡ್ತಿರುವ ರಕ್ಷಿತ್ ಚಿನ್ನು ಅವರ ಸಾಹಸಕ್ಕೆ ಸಲಾಂ ಹೊಡಿಲೇಬೇಕು. ಹಾಗೆ ಈ ಚಿತ್ರಕ್ಕೆ ವಿಕ್ರಮ್ ರಾವ್ ಬಂಡವಾಳ ಹೂಡಿದ್ದಾರೆ. ತುಳು ಮತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿರುವ ರಾವ್ ಅವರು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇನ್ನು ಈ ಚಿತ್ರಕ್ಕೆ ಕತೆ ಮತ್ತು ಸಂಭಾಷಣೆಯನ್ನು ಸೂರಜ್ ಶೆಟ್ಟಿ ಬರೆದಿದ್ದು ಚಿತ್ರದ ಮತ್ತೊಂದು ವಿಶೇಷ. ಹಾಗೆ ಚಿತ್ರದಲ್ಲಿ ನಾಯಕಿಯಾಗಿ ಮಧುರ ಆರ್ಜೆ ಬಣ್ಣ ಹಚ್ಚಿದ್ರೆ, ರಾಘವ್ ಸೂರಿ, ಆರ್ಜೆ ತ್ರಿಶೂಲ್, ಪ್ರವೀಣ್ ಬೇಕಲ್ ತಮ್ಮ ತಮ್ಮ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಬಹುಮುಖ್ಯವಾಗಿ ಪ್ರಮುಖ ದೃಶ್ಯವೊಂದರಲ್ಲಿ ನಿರ್ದೇಶಕ ರಕ್ಷಿತ್ ಚಿನ್ನು ಹಾಗೆ ನಿರ್ಮಾಪಕ ವಿಕ್ರಮ್ ರಾವ್ ಕೂಡ ಅಸಲಿ ನಿರ್ದೇಶಕ ಸೂರಜ್ ಶೆಟ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಲಿದ್ದಾರೆ. ಅದ್ದೂರಿಯಾಗಿ ಮೂಡಿಬಂದ ಈ ಚಿತ್ರಕ್ಕೆ ಪ್ರಸಾದ್ ಕೆ ಶೆಟ್ಟಿ ಅವರ ಸಂಗೀತವಿದೆ. ಕ್ವಾಲಿಟಿಯಲ್ಲಿ ಯಾವುದೇ ರಾಜಿಯಾಗದಂತೆ ಹಿರಿ ಚಿತ್ರವನ್ನೇ ನಾಚಿಸುವಂತೆ ಸಂಗೀತ ಮೂಡಿಬಂದಿದೆ. ಇನ್ನು ಶ್ರೀಜೆ ಬಂಗೇರ ಅವರು ಚಿತ್ರಕ್ಕೆ ಫೋಕಸ್ ಮಾಡಿದ್ದಾರೆ. ಇವರ ಕ್ಯಾಮರಾ ಕೈಚಳಕದ ಬಗ್ಗೆ ಎಷ್ಟು ಹೇಳಿದ್ರು ಅದು ಕಡಿಮೆನೇ. ಚಿತ್ರದ ಶ್ರೀಮಂತಿಕೆ ಎದ್ದು ಕಾಣುವಂತೆ ಮಾಡಿದೆ ಬಂಗೇರ ಅವರ ಕೈಚಳಕ. ಇದರೊಂದಿಗೆ ಸಂತು ಪರಿವಾರ್ ಈ ಚಿತ್ರದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ರೆ, ಚಿತ್ರದ ಪ್ರಚಾರ ವಿನ್ಯಾಸ ದೇವಿರೈ ಅವರಿಂದ ಮೂಡಿಬಂದಿದೆ. ಈಗಾಗಲೇ ಕಿರುಚಿತ್ರ ಲೋಕದಲ್ಲಿ ಸಖತ್ ಹೈಪ್ ಮೂಡಿಸ್ತಿರುವ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಇದೇ ವರ್ಷದ ಕೊನೆಯ ವಾರದಲ್ಲಿ ರಿಲೀಸ್ ಆಗುವ ಎಲ್ಲ ಸಾಧ್ಯತೆಗಳಿವೆ. ಈಗಾಗಲೇ ತುಳುನಾಡಿನಾದ್ಯಂತ ಈ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ಮಾತುಗಳು, ಚರ್ಚೆಗಳು ನಡೀತಾ ಇದೆ. ರಿಲೀಸ್ ಬಳಿಕ ಯಾವ ಮಟ್ಟದಲ್ಲಿ ಸುದ್ದಿಯ ಜೊತೆಗೆ ಸದ್ದು ಮಾಡುತ್ತೋ ಕಾದು ನೋಡಬೇಕು. ಈ ಚಿತ್ರಕ್ಕೆ ನಮ್ಮ ಕೋಸ್ಟಲ್ ಕನ್ನಡ ಟೀಮ್ ವತಿಯಿಂದ ಆಲ್ ದ ಬೆಸ್ಟ್. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.